ಕೇಳಿದರೂ ಅದನ್ನು ಕೊಡುವ ಕಲ್ಪತರು ಯಾವುದು ಹೇಳಿ? ಭಗವಂತ. ಹಾಗಾದರೆ ಮನಸ್ಸು ಚಂಚಲಮಯವಾಗಿದ್ದರೆ ಅದರಿಂದ ಆಗುವ ಅನಾಹುತ ಎಂತಹದು ಎಂಬ ಒಂದು ಸ್ವಾರಸ್ಯಕರವಾದ ಕಥೆಯ ಮೂಲಕ ಬರ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮೆಲ್ಲರಿಗೂ ರವಿವಾರ ರಜಾ ದಿನದ ಕಥೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ಪ್ರಯಾಣಿಕ ದೂರದ ಊರಿಂದ ನಡೆದುಕೊಂಡು ಬರ್ತಾ ಇದ್ದ. ಆತ ಒಂದು ವಿಶಾಲವಾದ ಪ್ರದೇಶಕ್ಕೆ ಬಂದು ನಿಂತ. ಆತ ನಡೆದು ಬಿಸಿಲಿನಲ್ಲಿ ಹಲವು ಗಂಟೆಗಳ ಕಾಲ ನಡೆದಿದ್ದರಿಂದ ಬಹಳ ಸುಸ್ತಾಗಿ ದಣಿವರೆದು ಬಸವಳಿದು ಹೋಗಿದ್ದ. ಅವನಿಗೆ ವಿಶ್ರಾಂತಿಯ ಅಗತ್ಯವಿತ್ತು. ಆದ್ದರಿಂದ ಆತ ಒಂದು ಗಿಡದ ನೆರಳೆ ಕಡೆಗೆ ನಿಂತುಕೊಂಡ. ಆಗ ಅವನು ಯೋಚಿಸಿದ, ಈಗ ಒಂದು ಮೆತ್ತನೆಯ ಹಾಸಿಗೆ ಸಿಕ್ಕಿದರೆ ಎಷ್ಟು ಒಳ್ಳೆಯದಾಗುತ್ತೆ ಎಂದುಕೊಂಡ. ಪೂರ್ವ ಪುಣ್ಯದ ಫಲವೇನೋ ಗೊತ್ತಿಲ್ಲ, ಅವನು ಕಲ್ಪವೃಕ್ಷದ ಗಿಡದ ಕೆಳಗೆ ಕುತ್ಕೊಂಡಿದ್ದ. ಆಗ ಆತ ಯೋಚಿಸಿದ ಮರುಕ್ಷಣವೇ ಒಂದು ಮೆತ್ತನೆಯ ಹಾಸಿಗೆ ಆತನ ಪಕ್ಕದಲ್ಲಿ ಕಂಡ. ಆಗ ಅವನಿಗೆ ಬಹಳ ಖುಷಿಯಾಯಿತು ಮತ್ತೆ ಆಶ್ಚರ್ಯವಾಯಿತು. ಆಗ ಅವನು ಆ ಹಾಸಿಗೆ ಮೇಲೆ ಮಲಗಿಕೊಂಡ. ಮತ್ತೆ ಯೋಚಿಸತೊಡಗಿದ, ಏಕೆಂದರೆ ಅವನು ಚಂಚಲ ಅಲ್ವಾ. ಆಗ ಅವನು ಯೋಚಿಸಿದ, ಒಂದು ಸುಂದರವಾದ ಹುಡುಗಿ ನನ್ನ ಕಾಲನ್ನು ಒತ್ತಿದರೆ ಎಷ್ಟು ಸುಖವಾಗುತ್ತೆ ಎಂದು. ಆತ ಯೋಚಿಸಿದ ಮರುಕ್ಷಣವೇ ಒಂದು ಸುಂದರವಾದ ತರುಣಿ ಆತನ ಕಾಲನ್ನು ಒತ್ತುತ್ತಾ ಇದ್ದಳು. ಆಗ ಪ್ರಯಾಣಿಕನಿಗೆ ಇನ್ನೂ ಖುಷಿಯಾಯಿತು. ಸ್ವಲ್ಪ ಹೊತ್ತು ಕಳೆದ ನಂತರ ಆತನ ಹೊಟ್ಟೆ ಹಸಿವು ಶುರುವಾಯಿತು. ನನಗೆ ಬೇಡಿದ್ದೆಲ್ಲ ದಯಪಾಲಿಸಿದ್ದಾಗಿದೆ. ಇನ್ನು ನನಗೆ ಚೆನ್ನಾಗಿರುವ ಒಂದು ಭೋಜನ ಸಿಕ್ಕರೆ ಎಷ್ಟು ಸಂತೋಷವಾಗುತ್ತೆ ಎಂದು ಯೋಚಿಸಿದ. ಆಗ ಆತ ಯೋಚಿಸಿದ ಮರುಕ್ಷಣವೇ ಒಂದು ಆತನ ಎದುರಿಗೆ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳು ತಟ್ಟೆಯಲ್ಲಿ ತುಂಬಿರುವುದನ್ನು ಆತ ನೋಡಿದ. ಆಗ ಆತ ಖುಷಿಯಿಂದ ಲಘು ಬಗೆಯಿಂದ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಅದೇ ಹಾಸಿಗೆ ಮೇಲೆ ಮಲಗಿಕೊಂಡ. ಆಗ ಮತ್ತೆ ಯೋಚಿಸಿದ, ಈಗ ಒಂದು ಕಾಡಿನಿಂದ ದೊಡ್ಡ ಹುಲಿಯು ನನ್ನನ್ನು ಒಟ್ಟಿಸಿಕೊಂಡು ಬಂದರೆ ಆಗ ನಾನು ಏನು ಮಾಡಲಿ ಎಂಬ ಒಂದು ಯೋಚನೆ ಮಾಡಿದ. ಆತ ಯೋಚಿಸಿದ ಮರುಕ್ಷಣವೇ ಒಂದು ದೊಡ್ಡ ಹುಲಿಯು ಆತನ ಮೈ ಮೇಲೆ ಎಗರಿ ಆತನನ್ನು ನೆಲಕ್ಕೆ ಕೆಡವಿ ರಕ್ತವನ್ನು ಹೀರಲು ಶುರು ಮಾಡಿತು. ಆಗ ಆ ಪ್ರಯಾಣಿಕ ಭಯದಿಂದ ಪ್ರಾಣವನ್ನು ಬಿಟ್ಟ. ಆತ್ಮೀಯ ವೀಕ್ಷಕರೇ, ಈ ಒಂದು ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ, ಈ ನಮ್ಮ ಸಾಮಾನ್ಯ ಮನುಷ್ಯನ ಸ್ಥಿತಿಯು ಕೂಡ ಇದೇ ಆಗಿರುತ್ತದೆ. ನಮ್ಮ ಈ ಮಾನವನ ಆಸೆಗಳಿಗೆ ಕೊನೆನೂ ಇಲ್ಲ, ಮಿತಿನೂ ಇಲ್ಲ. ನಾವು ಪ್ರತಿನಿತ್ಯ ದೇವರನ್ನು ನೆನೆಸುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ದೇವರಲ್ಲಿ ಧನ, ಧಾನ್ಯ, ಕೀರ್ತಿ, ಯಶಸ್ಸುಗಳನ್ನು ಪ್ರಾರ್ಥನೆ ಮಾಡುತ್ತೇವೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾರ್ಥನೆಯನ್ನು ಈಡೇರಿಸುತ್ತಾನೆ. ಆದರೆ ನಾವು ಜಾಗರೂಕತೆಯಿಂದ ಇರಬೇಕು. ಏಕೆಂದರೆ ನಮಗೆ ದೊರಕಿದುದರಲ್ಲಿ ತೃಪ್ತರಾಗದೇ ಇದ್ರೆ ಆಗ ನಮ್ಮ ಮನಸ್ಸಿನಲ್ಲಿ ಭಯಂಕರವಾದ ಒಂದು ಹುಲಿಯು ಅವಿತುಕೊಂಡಿರುತ್ತದೆ. ಈ ನಮ್ಮ ಅನಾರೋಗ್ಯ, ಈ ಬಂಧು ಬಳಗದವರ ಕಷ್ಟ, ಈ ದ್ರವ್ಯನಾಶ ಮತ್ತು ಕೀರ್ತಿನಾಶವೆಂಬ ಹುಲಿ ನೈಜ ಹುಲಿಗಿಂತ 1000 ಪಟ್ಟು ಭಯಂಕರವಾಗಿರುತ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಸತತವಾಗಿ ನಾಮ ಜಪ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ದೃಢವಾಗುತ್ತದೆ ಮತ್ತು ಚಿತ್ತ ಚಾಂಚಲ್ಯವೂ ಕೂಡ ದೂರವಾಗ್ತದೆ. ಇನ್ನು ನಾವು ಈ ಪುಣ್ಯದ ಫಲದ ಆಸೆಯಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಕ್ಷಣಿಕ ಒಂದು ಫಲ ಮಾತ್ರ ಸಿಗುತ್ತದೆ. ಆದ್ದರಿಂದ ನಾವು ದೇವರಲ್ಲಿ, ಪರಮಾತ್ಮನಲ್ಲಿ ಪರಮಾನಂದವನ್ನೇ ಅಷ್ಟೇ ಮಾತ್ರ ನಮಗೆ ದಯಪಾಲಿಸು, ಕರುಣಿಸು ಎಂದು ನಾವು ಅನುದಿನವೂ ದೇವರಲ್ಲಿ ಬೇಡಿಕೊಳ್ಳಬೇಕು ಎಂದು ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.